ಅದು ಎಂದಿನಂತೆ ಪ್ರಶಾಂತವಾಗಿ ಹರಿಯುತ್ತಿದ್ದ ಕಾವೇರಿ ನದಿ ತೀರ. ಪ್ರವಾಸಿಗರು ದುಬಾರೆ ಶಿಬಿರದ ಗಜರಾಜರ ಸೌಂದರ್ಯಕ್ಕೆ ಮಾರು ಹೋಗಿ ಫೋಟೋ ಕ್ಲಿಕ್ಕಿಸುತ್ತಾ ಆನೆಗಳಿಗೆ ನೀರೆರಚಿ ಸ್ನಾನವನ್ನ ಮಾಡಿಸುತ್ತಾ ಸಡಗರದಲ್ಲಿದ್ದರು. ಆದರೆ ಅದೇ ಆನಂದದ ಕ್ಷಣಗಳು ಮುಂದಿನ ಕೆಲವು ಸೆಕೆಂಡುಗಳಲ್ಲಿ ಮೈ ನಡುಗಿಸುವ ರಕ್ತಸಿಕ್ತ ರಣರಂಗವಾಗಿ ಬದಲಾಗುತ್ತದೆ ಅಂತ ಅಲ್ಲಿ ನಡೆದಿದ್ದಂತಹ ಯಾರೊಬ್ಬರು ಕೂಡ ಊಹಿಸಿರಲಿಲ್ಲ. ಹೌದು, ಅಂತಹದೊಂದು ಘಟನೆ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ದುಬಾರೆಯಲ್ಲಿ ನಡೆದು ಹೋಗಿತ್ತು. ಅದು 2026 ಮೇ 18ನೇ ತಾರೀಕು ಸೋಮವಾರ. ಚೆನ್ನೈನಿಂದ ಕೊಡಗಿನ ಸೌಂದರ್ಯ ಸವಿಯಲು ಬಂದಿದ್ದ ಜಿನ್ಮು 33 ವರ್ಷದ ಮಹಿಳೆ ಮತ್ತು ಆಕೆಯ ಪತಿ ಜೋಯಲ್ ದಂಪತಿಗೂ ಅದು ಅತ್ಯಂತ ಸುಂದರವಾದಂತಹ ಮುಂಜಾನೆಯಾಗಿತ್ತು. ಆನೆಗಳ ಸನಿಹ ನಿಂತು ಫೋಟೋ ತೆಗೆಸಿಕೊಂಡಿದ್ದ ದಂಪತಿ ಮಾವುತರೊಂದಿಗೆ ಸೇರಿ ಆನೆಗಳಿಗೆ ಸ್ನಾನ ಮಾಡಿಸಲು ಉತ್ಸಾಹದಿಂದ ನದಿಗೆ ಇಳಿದಿದ್ದರು. ಕಾವೇರಿಯ ತಣ್ಣನ ನೀರು, ಆನೆಯ ಗಂಭೀರ ನೋಟ ಎಲ್ಲವೂ ಚೆನ್ನಾಗಿತ್ತು. ಆದರೆ ವಿಧಿಯ ಆಟವೇ ಬೇರೆ ಆಗಿತ್ತು ಸ್ನೇಹಿತರೆ. ನದಿಯ ಶಾಂತತೆಯನ್ನ ಸೀಳಿಕೊಂಡು ದಿಢೀರಂತ ಆನೆಗಳ ಭೀಕರ ಘೀಂಕಾರ ಕೇಳಿಸುತ್ತದೆ. ನಡು ನೀರಿನಲ್ಲಿ ಶುರುವಾಗಿತ್ತು ನೋಡಿ ಮಹಾಯುದ್ಧ. ಹೌದು, ಅಲ್ಲಿ ನಿಂತಿದ್ದ ಮಾರ್ತಂಡ ಮತ್ತು ಕಂಜನ್ ಎಂಬ 2 ಬೃಹತ್ ಸಾಕಾನೆಗಳ ನಡುವೆ ನದಿಯ ಒಳಗೆ ಇದ್ದಕ್ಕಿದ್ದಂತೆ ಕಿಡಿ ಹೊತ್ತಿಕೊಂಡಿದೆ. ಕಣ್ಣು ಮುಚ್ಚು ತೆಗೆಯುವಷ್ಟರಲ್ಲಿ ಆನೆಗಳ ಜಿದ್ದಾಜಿದ್ದಿ ವಿಕೋಪಕ್ಕೆ ತಿರುಗಿತ್ತು. ಕೆರಳಿದ ಆನೆಗಳು ಪರಸ್ಪರ ಮೈ ಮೇಲೆ ನುಗ್ಗುತ್ತಿದ್ದಂತೆ ಕಾವೇರಿಯ ನೀರು ಆಕಾಶಕ್ಕೆ ತಿಮ್ಮುತ್ತಿತ್ತು. ಆನೆಗಳ ರೋಷಾವೇಶಕ್ಕೆ ನದಿ ತೀರವೇ ನಡುಗಿತ್ತು. ಸುತ್ತಲೂ ಇದ್ದ ಪ್ರವಾಸಿಗರು ಜೀವ ಭಯದಿಂದ ದಿಕ್ಕಾಪಾಲಾಗಿ ಓಡಲು ನಿಂತಿದ್ದಾರೆ. ಆದರೆ ದುರಾದೃಷ್ಟ, ಜಿನ್ಮು ದಂಪತಿಗೆ ಅಲ್ಲಿಂದ ತಪ್ಪಿಸಿಕೊಳ್ಳಲು ಕಾಲಾವಕಾಶವೇ ಇರಲಿಲ್ಲ. ಕಂಜನ್ ಆನೆಯ ಭೀಕರ ದಾಳಿಗೆ ಸಿಲುಕಿದ್ದ ಮಾರ್ತಂಡ ಆನೆ ನಿಯಂತ್ರಣ ತಪ್ಪಿ ನೇರವಾಗಿ ಜಿನ್ಮು ಅವರ ಮೇಲೆಯೇ ಬಿದ್ದಿತ್ತು. ಟನ್ ಗಂಟಲೆ ತೂಕದ ಬೃಹತ್ ಆನೆ ಮೈ ಮೇಲೆ ಬಿದ್ದಂತೆಯೇ ಅಮಾಯಕ ಜಿನ್ಮು ಸ್ಥಳದಲ್ಲಿ ಪ್ರಾಣ ಬಿಟ್ಟಿದ್ದರು. ಪತಿ ಜೋಯಲ್ ತೀವ್ರ ರಕ್ತಸ್ರಾವದೊಂದಿಗೆ ಗಂಭೀರವಾಗಿ ಗಾಯಗೊಂಡು ನದಿಯಲ್ಲೇ ಬಿದ್ದಿದ್ದರು. ಕ್ಷಣ ಮಾತ್ರದಲ್ಲಿ ಇಡೀ ದುಬಾರೆ ಶಿಬಿರ ಕಿರುಚಾಟ, ಆಕ್ರಂದನ ಮತ್ತು ಸ್ಮಶಾನ ಮೌನಕ್ಕೆ ಶರಣವಾಗಿತ್ತು. ಗಾಯಗೊಂಡ ಜೋಯಲ್ ಅವರನ್ನ ಉಳಿದ ಪ್ರವಾಸಿಗರು ತಕ್ಷಣವೇ ಕುಶಾಲನಗರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ಇಡೀ ದುರಂತಕ್ಕೆ ಕಾರಣವಾದ ಕಂಜನ್ ಆನೆಗೆ ಇಂತಹ ಉಗ್ರ ರೂಪ ಹೊಸದೇನಲ್ಲ. ಮೈಸೂರು ದಸರಾದಲ್ಲೂ ಇದೇ ರೀತಿಯ ಅರಮನೆಯ ಆವರಣದಲ್ಲಿಯೇ ಗಲಾಟೆ ಎಬ್ಬಿಸಿ ಇಡೀ ಜನೋಸ್ತಮವನ್ನು ಬೆಚ್ಚಿ ಬೀಳಿಸಿ ಅರಮನೆಯಿಂದ ಹೊರಗೆ ಓಡಿ ಬಂದಿದ್ದ ಕರಾಳ ಇತಿಹಾಸ ಈ ಆನೆಗೆ ಇದೆ. ಈ ಹಿಂದೆ ದುಬಾರೆ ಶಿಬಿರದಲ್ಲೂ ಸಹವರ್ತಿ ಸಾಕಾನೆಗಳ ಮೇಲೆ ದಾಳಿ ನಡೆಸಿ ರೌಡಿಸಂ ಮಾಡಿತ್ತು ಈ ಆನೆ. ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸಲು ಬಂದ ಪ್ರವಾಸಿಗರು ಕಣ್ಣೆದುರೇ ನಡೆದ ಈ ಭೀಕರ ದೃಶ್ಯದಿಂದ ಮತ್ತು ಆನೆಯ ಕ್ರೌರ್ಯದಿಂದ ಇಂದಿಗೂ ಆಘಾತದಿಂದ ಹೊರಗೆ ಬರಲಾಗುತ್ತಿಲ್ಲ ಅಂತ ಅಲ್ಲಿ ಸ್ಥಳದಲ್ಲಿ ನೆರೆದಿದ್ದಂತಹ ಹಲವಾರು ಪ್ರವಾಸಿಗರು ಹೇಳುತ್ತಿದ್ದಾರೆ. ಒಟ್ಟಿನಲ್ಲಿ ಪ್ರಕೃತಿಯ ಮಡಿನಲ್ಲಿ ಕಳೆದ ಒಂದು ಸುಂದರ ಕ್ಷಣಾರ್ಧದಲ್ಲಿ ಯಮನ ಸ್ವರೂಪಿಯಾಗಿ ಕಾಡಿದ್ದು ಮಾತ್ರ ಅತ್ಯಂತ ದುರಾದೃಷ್ಟಕರ ಅಂತ ಹೇಳಬಹುದು. ಆನೆಗಳು ಸೇರಿದಂತೆ ವನ್ಯಜೀವಿಗಳನ್ನ ಎಷ್ಟೇ ಪಳಗಿಸಿದರೂ ಪ್ರಾಣಿಗಳ ಸ್ವಭಾವವನ್ನ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗುತ್ತದೆ. ಅವು ಯಾವಾಗ ಯಾವ ರೀತಿ ವರ್ತಿಸುತ್ತದೆ ಅನ್ನೋದಕ್ಕೆ ಈ ಒಂದು ಉದಾಹರಣೆ ಸಾಕ್ಷಿಯಾಗಿದೆ ಸ್ನೇಹಿತರೆ. ಏನೇ ಇರಲಿ, ಹೇಗೆ ಇರಲಿ, ಎಲ್ಲ ಪ್ರಾಣಿಗಳ ಬಗ್ಗೆ ಕಿಂಚಿತ್ತು ಮಾಹಿತಿ ಇದ್ದರೆ ತುಂಬಾ ಒಳ್ಳೆಯದು. ಅದರಲ್ಲೂ ಆನೆಗಳ ಕಾಟ, ಆನೆಗಳ ಬಗ್ಗೆ ಆಗಾಗ ಕೇಳಿಬರುವ ಈ ಮಾಹಿತಿಗಳನ್ನ ನೋಡಿದರೆ ಆನೆಗಳ ಬಗ್ಗೆ ತಿಳಿದುಕೊಳ್ಳೋದು ತುಂಬಾ ಮುಖ್ಯವಾಗಿದೆ. ಆನೆಗಳು ತಾವು ತಿಂದಂತಹ ಆಹಾರದಲ್ಲಿ ಕೇವಲ 50% ಜೀರ್ಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಆನೆಗಳ ಸೊಂಡಿಲಲ್ಲಿ 2.5 ಗ್ಯಾಲನ್ ನೀರನ್ನ ಹಿಡಿದುಕೊಳ್ಳುತ್ತವೆ. ಆನೆಯ ದೇಹ ಪೂರ್ತಿ ಕೂದಲುಗಳಿಂದ ತುಂಬಿರುತ್ತದೆ. ಆನೆಗಳು ದಿನವೊಂದಕ್ಕೆ 210 ಲೀಟರ್ ನೀರನ್ನ ಕುಡಿಯುತ್ತವೆ. ಆನೆಗಳು ದಿನವೊಂದಕ್ಕೆ 2 ರಿಂದ 3 ಗಂಟೆಗಳ ಕಾಲ ಮಾತ್ರ ಮಲಗುತ್ತವೆ. ದುಃಖಕರ ವಿಷಯವೇನೆಂದ್ರೆ ಆನೆಗಳನ್ನ 80% ದಂತಗಳಿಗಾಗಿಯೇ ಇವತ್ತಿಗೂ ಕೊಲ್ಲಲಾಗುತ್ತಿದೆ. ಆನೆಗಳ ಸಗಣಿಯಿಂದ ಕಾಗದವನ್ನ ಉತ್ಪಾದನೆ ಮಾಡುತ್ತಾರೆ. ಹೌದು ಸ್ನೇಹಿತರೆ, ಆನೆಗಳ ಬಗ್ಗೆ ಇಂತಹ ಇನ್ನೂ ಹಲವಾರು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಭಾರತದಲ್ಲಿ ಆನೆಗಳನ್ನ ವಿನಾಯಕನ ಸ್ವರೂಪ ಎಂದು ಭಾವಿಸಲಾಗುತ್ತದೆ. ಆನೆ ಇವತ್ತಿನ ಕಾಲಕ್ಕೆ ಭೂಮಿಯ ಮೇಲೆ ಓಡಾಡುತ್ತಿರುವ ಅತಿ ದೊಡ್ಡ ಪ್ರಾಣಿಯಾಗಿದೆ. ಆನೆಗಳಲ್ಲಿ 2 ವಿಧಗಳಿವೆ. ಒಂದು ಏಷ್ಯನ್ ಆನೆ ಆದ್ರೆ ಇನ್ನೊಂದು ಆಫ್ರಿಕನ್ ಆನೆಯಾಗಿದೆ. ಆಫ್ರಿಕನ್ ಆನೆಗಳು ಸರಿಸುಮಾರು 6000 ಕೆಜಿಗಿಂತ ಹೆಚ್ಚು ತೂಕವನ್ನ ಹೊಂದಿರುತ್ತವೆ ಹಾಗೂ 3 ಮೀಟರ್ಗಿಂತ ಹೆಚ್ಚು ಎತ್ತರವನ್ನ ತಲುಪುತ್ತವೆ. ಆದ್ರೆ ಏಷ್ಯನ್ ಆನೆಗಳು ಹೆಚ್ಚು ಕಡಿಮೆ 4500 ಕೆಜಿಯಷ್ಟು ತೂಕವನ್ನ ಹೊಂದಿರುತ್ತವೆ ಮತ್ತು 2.5 ಮೀಟರ್ಗಿಂತ ಹೆಚ್ಚು
ಹೆಚ್ಚು ತೂಕವನ್ನ ತಲುಪುತ್ತವೆ. ಆನೆಯ ಸೊಂಡಿಲು ಅತ್ಯಂತ ಸೂಕ್ಷ್ಮವಾಗಿರುತ್ತದೆ. ಅವು ಯಾವುದೇ ಮೂಳೆಗಳನ್ನ ಹೊಂದಿರುವುದಿಲ್ಲ, ಆದರೆ ಹಲವಾರು ಸ್ನಾಯುಗಳಿಂದ ಮಾಡಲ್ಪಟ್ಟಿರುತ್ತವೆ. ವಿಶೇಷತೆ ಏನೆಂದರೆ ಆನೆಗಳು ತಮ್ಮ ಸೊಂಡಿಲ ಮೂಲಕ ನೀರು ಕುಡಿಯುವುದಿಲ್ಲ. ಅವುಗಳು ನೀರನ್ನ ಹೀರಲು ಮತ್ತು ನಂತರ ಅದನ್ನ ತಮ್ಮ ಬಾಯಿಗೆ ಹಾಕಲು ಬಳಸಿಕೊಳ್ಳುತ್ತವೆ. ಹಾಗೆ ಅವುಗಳು ತಮ್ಮ ಊಟವನ್ನ, ಆಹಾರವನ್ನ ಈ ಸೊಂಡಿಲುಗಳ ಮೂಲಕವೇ ತೆಗೆದುಕೊಂಡು ಬಾಯಿಗೆ ಹಾಕಿಕೊಳ್ಳುತ್ತವೆ. ಆನೆಗಳು ಯಾವುದೇ ರೀತಿಯ ತರಕಾರಿಯನ್ನ, ಗಿಡ ಮರಗಳನ್ನ ತಿನ್ನಲು ಈ ಸೊಂಡಿಲನ್ನೇ ಬಳಸಿ ಬಾಯಿಗೆ ಹಾಕುತ್ತದೆ. ಆನೆಗಳು ತಮ್ಮ ಸೊಂಡಿಲ ಮೂಲಕವೇ ತಮ್ಮ ಮರಿಗಳಿಗೆ ಧೈರ್ಯ ತುಂಬಲು, ಪ್ರೀತಿಯನ್ನ ಮಾಡಲು, ಎಲ್ಲ ರೀತಿಯ ಕಾಳಜಿ ವಹಿಸಲು ತಮ್ಮ ಸೊಂಡಿಲನ್ನೇ ಬಳಸುತ್ತವೆ. ಆನೆಗಳು ಹೆಚ್ಚಾಗಿ ಜೋಗು ನೀರು ತುಂಬಿದ ಪ್ರದೇಶದಲ್ಲಿ ಸುತ್ತಾಡಲು, ಅಲೆದಾಡಲು ಬಯಸುತ್ತವೆ. ವಿಶೇಷತೆ ಏನೆಂದರೆ ಆನೆಗಳಿಗೆ ನೀರು ಅಂದ್ರೆ ಪಂಚಪ್ರಾಣ. ಅಷ್ಟೇ ಅಲ್ಲದೆ ಅವು ದೊಡ್ಡ ದೊಡ್ಡ ಸರೋವರಗಳಲ್ಲಿ, ಕೆರೆಗಳಲ್ಲಿ ಹಾಗೂ ನದಿಗಳಲ್ಲಿ ಈಜಲು ಬಯಸುತ್ತವೆ. ಆನೆಗಳು ಅತ್ಯುತ್ತಮ ಈಜುಗಾರಾಗಿವೆ. ಇವು ಪ್ರತಿ ಗಂಟೆಗೆ 8 ಕಿಲೋಮೀಟರ್ನಷ್ಟು ಈಜಲು ಸಾಧ್ಯವಾಗುತ್ತದೆ. ಆದರೆ ಭೂಮಿಯ ಮೇಲೆ ಅವು 1 ಗಂಟೆಗೆ ಕೇವಲ 6 ಕಿಲೋಮೀಟರ್ನಷ್ಟು ಮಾತ್ರ ಚಲಿಸಬಲ್ಲವು. ಆನೆಗಳ ಹಲ್ಲುಗಳು ಎಂದೂ ಬೆಳೆಯುವುದನ್ನ ನಿಲ್ಲಿಸುವುದಿಲ್ಲ. ಅವು 45 ಕಿಲೋಗ್ರಾಂನಷ್ಟು ಬೆಳೆಯುತ್ತವೆ ಮತ್ತು ಇಂತಹ ಹಲ್ಲುಗಳನ್ನ ಹೊಂದಿರುವ ಆನೆಗಳಿಗೆ ಸೂಪರ್ ಟಸ್ಕರ್ ಎಂದು ಕರೆಯಲಾಗುತ್ತದೆ. ಆನೆಗಳ ಚರ್ಮವು ತುಂಬಾ ದಪ್ಪವಾಗಿರುತ್ತದೆ. ಹೆಚ್ಚಿನ ಸಮಯದಲ್ಲಿ ಇವು 2.5 ಸೆಂಟಿಮೀಟರ್ ನಷ್ಟು ದಪ್ಪ ಇರುತ್ತದೆ. ಮಾನವನ ಚರ್ಮವು ಸರಿಸುಮಾರು 2 ಮಿಲಿಮೀಟರ್ ಮಾತ್ರ ದಪ್ಪ ಇರುತ್ತದೆ. ಅಂದರೆ ಆನೆಯ ಚರ್ಮಕ್ಕಿಂತ 10 ಪಟ್ಟು ಕಡಿಮೆ ಅಂತಾನೆ ಹೇಳಬಹುದು. ಒಂದು ಆನೆಗೆ ಸರಿಸುಮಾರು 1 ಲಕ್ಷಕ್ಕೂ ಹೆಚ್ಚು ಸ್ನಾಯುಗಳಿರುತ್ತವೆ. ಅವುಗಳಲ್ಲಿ 40,000 ಸ್ನಾಯುಗಳು ಅದರ ಸೊಂಡಿಲಲ್ಲೇ ಇರುತ್ತವೆ. ಆನೆಗಳು ತಮ್ಮ ಸೊಂಡಿಲಗಳ ಗರ್ಜಿಸುವ ಮೂಲಕ, ತಮ್ಮ ಸ್ಪರ್ಶದ ಮೂಲಕ ಹಾಗೂ ವಾಸನೆಯ ಮೂಲಕ ಮಾತನಾಡುತ್ತವೆ. ವಿಶೇಷ ಏನಂದ್ರೆ ಚಿಕ್ಕ ಆನೆಗಳು ವಯಸ್ಕರ ಆನೆಗಿಂತ ಹೆಚ್ಚು ಕೂದಲುಗಳನ್ನ ಹೊಂದಿರುತ್ತವೆ. ಆನೆಯ ಹೃದಯವು 20 ಕಿಲೋಗ್ರಾಂಗಿಂತ ಹೆಚ್ಚು ತೂಗುತ್ತದೆ. ಇದು ಆನೆಯ ದೇಹದ ತೂಕದ 0.5% ಭಾರವಾಗಿದೆ. ಆನೆಗಳು ನೀರು ಕಂಡರೆ ಯಾವಾಗಲೂ ಸ್ನಾನ ಮಾಡಲು ಇಷ್ಟಪಡುತ್ತವೆ. ಅವು ತಮ್ಮ ಚರ್ಮವನ್ನ ಸ್ವಚ್ಛವಾಗಿ ಹಿಡಿದುಕೊಳ್ಳಲು ನಿಯಮಿತವಾಗಿ ಮಣ್ಣು ಮತ್ತು ಧೂಳಿನ ಸ್ನಾನ ಮಾಡುವ ಮೂಲಕ ಸೂರ್ಯನಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುತ್ತವೆ. ಆನೆಗಳು ಒಂದು ದಿನಕ್ಕೆ ಸರಾಸರಿಯಾಗಿ 150 ಕೆಜಿಯವರೆಗೆ ಆಹಾರವನ್ನ ತಿನ್ನುತ್ತವೆ. ಆನೆಗಳಿಗೆ ದೊಡ್ಡ ದೇಹ ಇದ್ದ ಕಾರಣ ಅವುಗಳಿಗೆ ಹೆಚ್ಚಿನ ಊಟ ಬೇಕಾಗುತ್ತದೆ. ಆದರೆ ಅವು ದಿನಪೂರ್ತಿ 75% ತಮ್ಮ ಕಾಲವನ್ನ ಆಹಾರ ತಿನ್ನುವುದರಲ್ಲೇ ಕಳೆದು ಬಿಡುತ್ತವೆ. ಆನೆಗಳು ವೈವಿಧ್ಯಮಯ ಆಹಾರವನ್ನ ತಿನ್ನಲು ಬಯಸುತ್ತವೆ. ಅವುಗಳಲ್ಲಿ ಹುಲ್ಲು, ಎಲೆಗಳು, ಹಣ್ಣುಗಳು, ಬೇರುಗಳು ಕೂಡ ತಿನ್ನಲು ಇಷ್ಟಪಡುತ್ತವೆ. ಕಬ್ಬು ಮತ್ತು ಬಾಳೆ ಅಂದ್ರೆ ಅವುಗಳಿಗೆ ಪಂಚಪ್ರಾಣ. ಕೆಲವೊಂದು ಕಠಿಣ ಸಂದರ್ಭಗಳಲ್ಲಿ ಆನೆಗಳು ಮರಗಳ ಭಾಗವಾದಂತಹ ಕೊಂಬೆಗಳನ್ನ, ತೊಗಟೆಗಳನ್ನ ಕೂಡ ತಿನ್ನುತ್ತವೆ. ಆನೆಗಳು ಒಂದು ವಾರಕ್ಕೆ 1 ಟನ್ನಿಗಿಂತ ಹೆಚ್ಚು ಮಲವನ್ನ ಉತ್ಪಾದಿಸುತ್ತವೆ. ಆನೆಗಳು ಅಷ್ಟೊಂದು ಆಹಾರ ತಿಂದ ಮೇಲೆ ಪ್ರತಿದಿನ ಸುಮಾರು 50 ಕೆಜಿಗೆ ಹೆಚ್ಚು ಮಲವನ್ನ ಉತ್ಪಾದಿಸುತ್ತವೆ. ಅದು ಒಂದು ವಾರಕ್ಕೆ ಹೆಚ್ಚು ಕಡಿಮೆ 1 ಟನ್ನಿಗಿಂತ ಹೆಚ್ಚು ಆಗಬಹುದು. ಆನೆಗಳು ಸರಿಸುಮಾರು ಮನುಷ್ಯರ ಹಾಗೆ 70 ರಿಂದ 80 ವರ್ಷಗಳ ಕಾಲ ಬದುಕುತ್ತವೆ.